ಶಿಕ್ಷಣ ಸಂಸ್ಥೆಗಳು ಮನುಷ್ಯನ ಬದುಕು ರೂಪಿಸುವ ಕೇಂದ್ರಗಳಾಗಿದ್ದು, ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಜೀವನ ಸಾಗಿಸಲು ಅನುಕೂಲ ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿದರು. ಮಣಿಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಾಠಿ ಸೇವಾ ಸಂಘ ಕೊಳ್ತಿಗೆ ಇದರ ನೇತೃತ್ವದಲ್ಲಿ ವಿದ್ಯಾಭಿಮಾನಿಗಳ ಸಹಕಾರದಿಂದ ನೂತನವಾಗಿ ನಿರ್ಮಿಸಲ್ಪಟ್ಟ ಶೌಚಾಲಯ ಉದ್ಘಾಟನೆ ನೆರವೇರಿಸಿದ ಬಳಿಕ ನಡೆದ ಶಾಲಾ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಸಿಂಚನ 2019-20 ಸಭೆಯಲ್ಲಿ ಮಾತನಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದ್ದು, ಸರ್ಕಾರಗಳು ಕೂಡ ಸರ್ಕಾರಿ ಶಾಲೆಯ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದೆ ಎಂದ ಅವರು, ಗುರು ಶಿಷ್ಯ ಪರಂಪರೆಗೆ ವಿಶೇಷ ಸ್ಥಾನಮಾನವಿದ್ದು, ಗುರು ಶಿಷ್ಯ ಪರಂಪರೆ ಸಂಸ್ಕಾರದ ಭಾಗವಾಗಿದೆ ಅಂತ ಹೇಳಿದರು. ಸಂಸ್ಕೃತಿ, ಆಚಾರ, ವಿಚಾರ, ನಮ್ಮ ಬದುಕು ಈ ಶಿಕ್ಷಣ ಸಂಸ್ಥೆಗಳಿಂದ ರೂಪಿತವಾಗಿದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ, ಒಂದು ಶಾಲೆಗೂ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸದ ಮುಖಾಂತರ ಒಂದಷ್ಟು ಆ ಊರಿನ ಜನ ಹೇಗೆ ಬದುಕು ಸಾಗಿಸಿದ್ರು ಎನ್ನುವಂಥದ್ದನ್ನು ಸಮಾಜ ಗುರುತಿಸುವಂತಹ ಸಂಗತಿ ಅನಾದಿ ಕಾಲದಿಂದಲೂ ಆಗಿದೆ. ಇವತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಸೊರಗ್ತಾ ಇವೆ. ನೋಡಬೇಕಿದ್ರೆ ಅಲ್ಲಿಯ ಮಕ್ಕಳ ಸಂಖ್ಯೆ, ಅಲ್ಲಿಯ ಮೂಲಭೂತ ಸೌಲಭ್ಯಗಳು ಎಲ್ಲವೂ ಒಂದಷ್ಟು ಸರ್ಕಾರ ಜನಪ್ರತಿನಿಧಿಗಳನ್ನು ಕಣ್ಣು ತೆರೆಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಅಧ್ಯಕ್ಷತೆ ವಹಿಸಿದ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಮಾತನಾಡಿ, ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ಪೋಷಕರ ಪಾಲ್ಗೊಳ್ಳುವಿಕೆ ಮತ್ತು ಸಹಭಾಗಿತ್ವ ಅತಿ ಮುಖ್ಯ. ಸರ್ಕಾರಗಳು ಕೂಡ ಮಕ್ಕಳ ವಿಕಸನಕ್ಕೆ ಸಾಕಷ್ಟು ಅವಕಾಶ ಮಾಡಿಕೊಡ್ತಾ ಇದೆ ಎಂದರು. ಪೋಷಕರು ಶಾಲೆಯ ಜೊತೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳುವ ಪರಿಪಾಠ ಬೆಳೆಸಿಕೊಳ್ಳಬೇಕು. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಶಾಲೆಗೆ ಭೇಟಿ ನೀಡದೆ ನಿರಂತರ ಶಾಲೆಯ ಜೊತೆ ಸಂಪರ್ಕ ಇಟ್ಟುಕೊಳ್ಳಬೇಕು ಎಂದರು. ಇಲ್ಲಿನ ಶಾಲೆಯಲ್ಲಿರುವ ಕೃಷಿ ತೋಟ ತಾಲೂಕಿಗೂ ಮಾದರಿಯಾಗಿದೆ. ಇದೇ ರೀತಿ ಶಾಲೆಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟ ಮರಾಠಿ ಸಂಘದವರ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು. ವರ್ಷದ ಅವಧಿಯಲ್ಲಿ ಮಗು ಯಾವ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ, ಆ ಎಲ್ಲ ಕಾರ್ಯಕ್ರಮದ ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮ ಇವತ್ತು ವಾರ್ಷಿಕ ಹಬ್ಬ ಅವರದು. ಕ್ರೀಡೆಯಲ್ಲಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ ಇರ್ಬೋದು, ನೃತ್ಯ ಇರ್ಬೋದು, ಆ ಪ್ರತಿಭೆಗಳನ್ನು ಗುರುತಿಸಿ ಆ ವೇದಿಕೆಗೆ ಕರೆದು ಅವರನ್ನು ಸನ್ಮಾನಿಸುವಂತ, ಅವರಿಗೆ ಬಹುಮಾನ ಕೊಡುವಂತಹ ಕಾರ್ಯಕ್ರಮವೇ ವಾರ್ಷಿಕ ಉತ್ಸವ ಕಾರ್ಯಕ್ರಮ. ಈಗೊಂದಷ್ಟು ಬೇಸರ ಆಗ್ತಾ ಇದೆ. ಯಾರೋ 4 ಜನ ಶಿಕ್ಷಕರಿಗೆ ಒಂದಷ್ಟು ಜನ ತಾವು ಪೋಷಕ ಬಂಧುಗಳು ಬಂದಿದ್ದೀರಿ, 78 ಜನ ಮಕ್ಕಳಿದ್ದಾರೆ. ಒಬ್ಬ ಮಗುವಿಗೆ ಒಂದು ತಾಯಿ ತಂದೆ ಬರ್ತಿದ್ರು 150-200 ಜನ ಆಗಬೇಕಿತ್ತು. ತನ್ನ ಮಗುವಿನ ಆ ಸಂತೋಷವನ್ನು ನೋಡುವಂತಹ ಕಾರ್ಯಕ್ರಮದಲ್ಲಿ ಪೋಷಕ ಬಂಧುಗಳು ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ವಾರ್ಷಿಕವಾಗಿ ಮಾಡುವಂತಹ ಉದ್ದೇಶವೇ ಆ ಮಗುವಿನ ಸಂಪೂರ್ಣವಾದ ಚಟುವಟಿಕೆಗಳನ್ನು ಆ ತಂದೆ ತಾಯಿ ನೋಡಬೇಕು, ಅದನ್ನು ವಿಚಾರಿಸಬೇಕು ಅಂತ ಹೇಳುವ ಉದ್ದೇಶಕ್ಕಾಗಿ ಈ ವಾರ್ಷಿಕ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಣಿಕರ ಶಾಲೆಗೆ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಶೌಚಾಲಯ ಒದಗಿಸಿಕೊಟ್ಟ ಕೊಳ್ತಿಗೆ ಪೆರ್ಲಂಪಾಡಿ ಮರಾಠಿ ಸಮಾಜ ಸೇವಾ ಸಂಘದ ಪರವಾಗಿ ಅಧ್ಯಕ್ಷ ಪದ್ಮನಾಭ ಸರಸ್ವತಿ ಮೂಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕ ಸಂಜೀವ ಮಠಂದೂರು ಅವರು ಶಾಲು ಹೊದಿಸಿ ಸ್ಮರಣಿಕೆ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸಿದರು. ಶಿಕ್ಷಕಿ ರತ್ನಾವತಿ ಅಭಿನಂದನಾ ಪತ್ರ ವಾಚಿಸಿದರು. ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಿತಾ ಹೇಮನಾಥ್ ಶೆಟ್ಟಿ, ಮರಾಠಿ ಸೇವಾ ಸಂಘದ ಅಧ್ಯಕ್ಷ ಪದ್ಮನಾಭ ಸರಸ್ವತಿ ಮೂಲಿ ಅವರು, ಶಾಲಾ ಮುಖ್ಯ ಶಿಕ್ಷಕಿ ವಿಶಾಲಾಕ್ಷಿ, ತಾಲೂಕು ಪಂಚಾಯಿತಿ ಸದಸ್ಯ ರಾಮಪಾಂಬಾರು ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ತಾಲೂಕು ಪಂಚಾಯತ್ ಸದಸ್ಯ ರಾಮಪಾಂಬಾರು, ಪದ್ಮನಾಭ ಸರಸ್ವತಿ ಮೂಲೆ, ಅಧ್ಯಕ್ಷರು ಮರಾಠಿ ಸೇವಾ ಸಂಘ ಕೊಳ್ತಿಗೆ ಪೆರ್ಲಂಪಾಡಿ, ಕೊಳ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಿರಿಜಾ ಧನಂಜಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.